ಕಳೆದ 15 ತಿಂಗಳಿನಿಂದ ನಿರಂತರ ಲಾಕ್ಡೌನ್, ಡೀಸೆಲ್ ಬೆಲೆ ಏರಿಕೆ, ದಿನದಿಂದ ದಿನಕ್ಕೆ ಏರುತ್ತಿರುವ ಬ್ಯಾಂಕ್ ಸಾಲದ ಬಡ್ಡಿಯಿಂದಾಗಿ ಖಾಸಗಿ ಬಸ್ ಓಡಿಸುವುದು ಕಷ್ಟ ಎಂದು ಉಚ್ಚಿಲದ ಬಸ್ ಮಾಲಕರಾದ ಸಲೀಂ ಹೇಳಿದ್ದಾರೆ. ನಮ್ಮಲ್ಲಿ 6 ಬಸ್ಗಳಿವೆ. ಇದನ್ನೇ ನಂಬಿ ಸರಿಸುಮಾರು 15 ಕುಟುಂಬಗಳು ಜೀವಿಸುತ್ತಿವೆ. ಕಳೆದ 15 ತಿಂಗಳಿನಲ್ಲಿ ಕೇವಲ 3 ತಿಂಗಳು ಮಾತ್ರ ನಾವು ವ್ಯವಹಾರ ಮಾಡಿದ್ದೇವೆ. ಬಸ್ ಸಂಚಾರ ಮಾಡಲಿ ಮಾಡದಿರಲಿ ಬ್ಯಾಂಕಿನಿಂದ ಪಡೆದ ಸಾಲದ ಬಡ್ಡಿ ದಿನದಿಂದ ದಿನಕ್ಕೆ ಏರುತ್ತಲೇ ಸಾಗುತ್ತಿದೆ. ಈಗ ಸರ್ಕಾರದಿಂದ ನಮಗೆ ಸಹಾಯ ಸಿಕ್ಕರೆ ಬಸ್ ಓಡಿಸಲು ಪ್ರಯತ್ನ ಮಾಡಬಹುದು, ಇಲ್ಲವಾದಲ್ಲಿ ನಾವು ಬೇರೆ ದಾರಿಯನ್ನು ಕಂಡುಕೊಳ್ಳಬೇಕಾಗಬಹುದು ಎಂದು ಸಲೀಂ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಯಾವ ವ್ಯವಹಾರವೂ ನಡೆಯದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅಂತ ಈ ಬಸ್ ನಾನು ತಕೊಂಡು ಫಸ್ಟಿಗೆ ಒಂದು 30 ವರ್ಷ ಕಳೆಯಿತು. 35 ವರ್ಷದಿಂದ ಬಸ್ ನಡೆಸುತ್ತಾ ಇದ್ದೇನೆ. ಸದ್ಯಕ್ಕೆ 6 ಬಸ್ಗಳಿವೆ. ಇದು ಲಾಕ್ಡೌನ್ ಆದ ನಂತರ ಅಂದರೆ ಹೋದ ವರ್ಷದಿಂದ ಈ ವರ್ಷದವರೆಗೆ ಸಾಧಾರಣ 15 ತಿಂಗಳಲ್ಲಿ ಮಧ್ಯದಲ್ಲಿ ಒಂದು 3 ತಿಂಗಳು ಬಸ್ ಓಡಿರಬಹುದು. ಅದು ಕೂಡ ಲಾಸಲ್ಲಿ, ನಷ್ಟದಲ್ಲಿ ರನ್ ಆಗಿದೆ. ಹೆಚ್ಚು ಕಮ್ಮಿ 1 ವರ್ಷ ಈಗ ಭರ್ತಿ ಬಸ್ಗಳು ನಿಂತಿವೆ. ನನ್ನ ದುಡ್ತಾ ಇದ್ದಾರೆ. ಈ ಡೀಸೆಲ್ನ ರೇಟಲ್ಲಿ ಯಾರಿಂದಲೂ ಬಸ್ ನಡೆಸಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿಯಲ್ಲಿದೆ ಈಗ. ಹಾಗೆ ಈಗ ಅಂತೂ ಭವಿಷ್ಯ ಇಲ್ಲ ಅಂತ ಕಾಣ್ತದೆ. ಬಸ್ಗಳಿಗೆ ಲೋನ್ ಇದೆ. ಯಾರು ಒಂದು ಬ್ಯಾಂಕಿನವರು